ಸಂಗೀತವೆಂಬುದು ಕೇವಲ ಸ್ವರವಲ್ಲ, ಅದು ಆತ್ಮದ ಭಾಷೆ, ಭಾವಗಳನ್ನು ಮಾತಿಲ್ಲದೆ ವ್ಯಕ್ತಪಡಿಸುವ ದೈವಿಕ ಶಕ್ತಿ. ಮಾನ್ಯ ಅತಿಥಿಗಳೇ, ಸಂಗೀತ ಆಸಕ್ತರೇ, ಸ್ಪರ್ಧಿಗಳೇ, ಪೋಷಕರೇ ಹಾಗೂ ಕಲಾಮೃತ ಕುಟುಂಬದ ಸದಸ್ಯರೇ, ತಮಗೆಲ್ಲರಿಗೂ ಹಾರ್ದಿಕ ಶುಭ ದಿನ ಹಾಗೂ ಆತ್ಮೀಯ ಸ್ವಾಗತ. ಕಲಾಮೃತ ಮಂಗಳೂರು ಮತ್ತು ನಮ್ಮ ಕುಡ್ಲ ಆಯೋಜಿಸಿರುವ ಭಾವಸಂಗಮ ಭಕ್ತಿಗೀತೆ, ಭಾವಗೀತೆ ಹಾಗೂ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯ 18 ವರ್ಷ ಮೇಲ್ಪಟ್ಟವರ ಆಡಿಷನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದು ವೇದಿಕೆಯಲ್ಲಿ ಸಂಗೀತದ ಸೊಬಗು, ಪ್ರತಿಭೆಯ ಅನಾವರಣ ಹಾಗೂ ಭಾವಗಳ ಹಬ್ಬ ನಮ್ಮನ್ನು ಎದುರು ನೋಡುತ್ತಿದೆ. ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡೋಣ. ಯಾವುದೇ ಕಾರ್ಯಕ್ರಮವು ಅತಿಥಿ ಗಣ್ಯರ ಉಪಸ್ಥಿತಿಯಿಂದ ಮತ್ತಷ್ಟು ಅರ್ಥಪೂರ್ಣವಾಗುತ್ತದೆ. ಆದ್ದರಿಂದ ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಯುತ ಗಣೇಶ್ ನಾಗ್ವೇಕರ್, ಕೋಮಲ್ ಸ್ವೀಟ್ಸ್ ಮಂಗಳೂರು, ಶ್ರೀಯುತ ಅಮೃತ್ ಖದ್ರೆ, ಮಹಾದೇವ ಹಸ್ತ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಶ್ರೀಯುತ ರಾಘವೇಂದ್ರ, ಅಗರಿ ಎಂಟರ್ಪ್ರೈಸಸ್, ಶ್ರೀಯುತ ಅವಿನಾಶ್ ಕುಮಾರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪ್ರಾಜೆಕ್ಟ್ ಡಿವಿಷನ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಮ್ಯಾಂಗಳೂರು, ಉಡುಪಿ, ಡಾಕ್ಟರ್ ಸುಚಿತ್ರಾ ರಾವ್, ವೆನ್ಲಾಕ್ ಬ್ಲಡ್ ಬ್ಯಾಂಕ್ನ ವೈದ್ಯಾಧಿಕಾರಿ ಹಾಗೂ ನಮ್ಮ ಕುಡ್ಲದ ಮುಖ್ಯಸ್ಥರು ಲೀಲಾಕ್ಷ ಕರ್ಕೇರ ಹಾಗೂ ನಮ್ಮ ತಂಡದ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಶೇಟ್ ಹಾಗೂ ನಮ್ಮ ಇತರ ಪದಾಧಿಕಾರಿಗಳು. ದಯಮಾಡಿ ನಮ್ಮ ತಂಡದ ಗೌರವ ಸಲಹೆಗಾರರು ಹಾಗೂ ಸಂಚಾಲಕರು ಗಣೇಶ್ ಸೋಮಯಾಜಿ, ಕಾರ್ಯದರ್ಶಿ ಸಂತೋಷ್ ಅಮೀನ್, ಸಂಯೋಜಕರು ದಿಲೀಪ್ ಕುಮಾರ್, ಗಣ್ಯರೆಲ್ಲರಿಗೂ ಕಲಾಮೃತ ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತ. ಪ್ರತಿ ಶುಭ ಕಾರ್ಯದ ಆರಂಭ ದೇವರ ಸ್ಮರಣೆಯಿಂದಲೇ ಮಂಗಳಕರವಾಗುತ್ತದೆ. ಇದೀಗ ಪ್ರಾರ್ಥನೆ ಸಲ್ಲಿಸಲು ಕುಮಾರಿ ದೀಕ್ಷಿತಾ ಭಟ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗಂಭೀರ ನಟನ ಬಾಡುವ ಕವಿವರ ಕರಿಮುಖ ಗಣಪತಿಯೇ ಬಾರೈ ವರವ ನೀಡೈ ಗಣನಾಯಕನೇ ವರ. ಗಂಭೀರ ನಟನ ವಾಡುವ ಕವಿವರ ಕರಿಮುಖ ಗಣಪತಿಯೇ ಘಮ ಘಮಿಪ ಗಂಧ ಪೂಜಿತ ಸುಂದರಾಂಗ ಕರುಣಾಮೃತ ವದನ ಪ್ರಭಾಭಾಸುರಾಂಗ ಕನಕಾಮಣಿ ಮುತ್ತುಗಳ್ ಪೊಳೆವಾಭರಣಾಂಗ ಕಮಲ ವಿನಾಯಕ ಗಜಮುಖ ಜಯ ಜಯ. ಗಂಭೀರ ನಟನ ಬಾಡುವ ಕವಿವರ ಕರಿಮುಖ ಗಣಪತಿ ಕವಿವರ ಕರಿ ಮುಖ ಗಣಪತಿ ಕವಿವರ ಕರಿ ಮುಖ ಗಣಪತಿಯೇ ಹೇ ಗಣಪತಿಯೇ. ಧನ್ಯವಾದಗಳು.
ಅಜ್ಞಾನವೆಂಬ ಕತ್ತಲನ್ನು ಜ್ಞಾನವೆಂಬ ಬೆಳಕಿನಿಂದ ದೂರ ಮಾಡುವ ಸಂಕೇತವೇ ದೀಪ ಪ್ರಜ್ವಲನೆ. ಗೌರವಾನ್ವಿತ ಅತಿಥಿಗಳೆಲ್ಲರೂ ದೀಪ ಪ್ರಜ್ವಲನೆ ನೆರವೇರಿಸುವಂತೆ ವಿನಮ್ರವಾಗಿ ಕೋರುತ್ತೇನೆ. ಜ್ಞಾನದ ಬೆಳಕು ಎಲ್ಲೆಡೆ ಹರಡಲಿ. ಸಂಗೀತದ ಈ ಪಯಣ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಹಾರೈಸೋಣ ಚಪ್ಪಾಳೆಯೊಂದಿಗೆ. शुभं कुरु त्वं कल्याणम् आरोग्यं धनसम्पदः. शुभं कुरु त्वं कल्याणम् आरोग्यं धनसम्पदः. शत्रुबुद्धिविनाशाय दीपज्योतिर्नमोऽस्तुते. दीपज्योतिर्नमोऽस्तुते. शुभं कुरु त्वं कल्याणम् आरोग्यं धनसम्पदः. ಅತಿಥಿ ದೇವೋ ಭವ. ಈ ಕಾರ್ಯಕ್ರಮದ ಸ್ವಾಗತ ಭಾಷಣಕ್ಕಾಗಿ ನಮ್ಮ ಕಲಾಮೃತ ತಂಡದ ಜೊತೆ ಕಾರ್ಯದರ್ಶಿ ಶ್ರೀಮತಿ ಪದ್ಮಜ ಎನ್ ಇವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇವೆ. ನಮಸ್ಕಾರ. ಅತಿಥಿ ದೇವೋ ಭವ ಅಂತ ನಮ್ಮ MC ಅವರು ಈಗಾಗಲೇ ಹೇಳಿದ್ದಾರೆ. ಅತಿಥಯೋ ದೇವತಾ ರೂಪಾಹ ಕಲಾಯಾಂ ರಮಂತೆ ಸದಾ ತಾನ್ ವಯಂ ಪೂಜಯಾಮಹೆ ಭಾವಸಂಗಮೇ ಸುಸ್ವಾಗತಂ. ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಗಣೇಶ್ ನಾಗ್ವೇಕರ್, ಕೋಮಲ್ ಸ್ವೀಟ್ಸ್ ಮಂಗಳೂರು. ಮಂಗಳೂರಿನಲ್ಲಿ ಹಲವು ದಶಕಗಳಿಂದ ಮನೆ ಮಾತಾಗಿರುವ ಸಿಹಿ ತಿನಿಸುಗಳ ಮಳಿಗೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಸುಚಿತ್ರಾ ರಾವ್, ಪ್ರಸಿದ್ಧ SCS ಹಾಸ್ಪಿಟಲ್ ಸೊರಕೆ ಕುಟುಂಬದ ಕುಡಿ ಹಾಗೂ ವೆನ್ಲಾಕ್ ಬ್ಲಡ್ ಬ್ಯಾಂಕ್ ವೈದ್ಯಾಧಿಕಾರಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಅಮೃತ್ ಕದ್ರಿ, ಮಹಾದೇವ ಹಸ್ತ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಹಸ್ತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಲಾ ಸೇವೆ, ಸಮಾಜ ಸೇವೆಯನ್ನು ಮಾಡುತ್ತಿರುವ ತಮಗಿದು ಆತ್ಮೀಯ ಸ್ವಾಗತ. ಶ್ರೀ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್ ಎಂಬ ಸರಣಿ ಮಳಿಗೆಗಳ ಮೂಲಕ ಮನೆ ಮಾತಾಗಿರುವ ಕಲಾಭಿಮಾನಿಯಾಗಿರುವ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಅವಿನಾಶ್ ಕುಮಾರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್, ಪ್ರಾಜೆಕ್ಟ್ಸ್ ಡಿವಿಷನ್, KPTCL ಮಂಗಳೂರು, ಉಡುಪಿ. ಇವರಿಗೂ ನಮ್ಮ ಕಲಾಮೃತ ತಂಡದಿಂದ ಆತ್ಮೀಯ ಸ್ವಾಗತ. ಇಷ್ಟಲ್ಲದೆ ನಮ್ಮ ಈವೆಂಟ್ ಪಾರ್ಟ್ನರ್, ನಮ್ಮ ಕುಡ್ಲದ ಮುಖ್ಯಸ್ಥರಾದ ಶ್ರೀ ಲೀಲಾಕ್ಷ ಕರ್ಕೇರ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕಲಾಮೃತ ತಂಡದ ಅಧ್ಯಕ್ಷರಾಗಿರುವ ಶ್ರೀ ಪ್ರಶಾಂತ್ ಶೇಟ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಲಾಮೃತ ತಂಡದ ಕಾರ್ಯದರ್ಶಿ ಶ್ರೀ ಸಂತೋಷ್ ಅಮೀನ್, ನಿಮಗಿದು ಸ್ವಾಗತ. ಹಾಗೆ ಈ ಈವೆಂಟ್ ಭಾವಸಂಗಮ ಕಾರ್ಯಕ್ರಮದ ಮುಖ್ಯ ಸಂಚಾಲಕರಾಗಿರುವ ಶ್ರೀಯುತ ಗಣೇಶ್ ಸೋಮಯಾಜಿ ಇವರಿಗೆ ಹಾರ್ದಿಕ ಸ್ವಾಗತ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಕಲಾಮೃತ ತಂಡದ ಸಂಯೋಜಕರಾಗಿರುವ ಶ್ರೀ ದಿಲೀಪ್ ಕುಮಾರ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇದು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳು ಇವರೆಲ್ಲ. ಇವರಿಗೆ ನಮ್ಮ ಕಲಾಮೃತ ತಂಡದಿಂದ ಸ್ವಾಗತ ಕೋರಿದ್ದಾಯಿತು. ಹಾಗೆಯೇ ಮುಂದೆ ನಡೆಯಲಿರುವ ನಮ್ಮ ಸಂಗೀತ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ಶ್ರೀಮತಿ ಮಾಲಿನಿ ಕೇಶವ ಪ್ರಸಾದ್, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ತೀರ್ಪುಗಾರರು ಶ್ರೀ ರವೀಂದ್ರ ಪ್ರಭು, ಇವರಿಗೂ ನಮ್ಮ ಆತ್ಮೀಯ ಸ್ವಾಗತ.
ಕೊನೆಯದಾಗಿ ಆಗಮಿಸಿರುವ ಎಲ್ಲ ಕಲಾಭಿಮಾನಿಗಳಿಗೆ, ಸ್ಪರ್ಧಿಗಳಿಗೆ, ಪೋಷಕರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ಶ್ರೀಯುತ ಗಣೇಶ್ ನಾಗವೇಕರ್ ಕೋಮಲ್ ಸ್ವೀಟ್ಸ್ ಮಂಗಳೂರು ಇವರಿಗೆ ನಮ್ಮ ತಂಡದ ಸದಸ್ಯರಾದ ಶ್ರೀ ಉಮೇಶ್ ಶೆಣೈ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಯುತ ಅಮೃತ್ ಕದ್ರಿ ಮಹಾದೇವ ಹಸ್ತ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇವರಿಗೆ ನಮ್ಮ ತಂಡದ ಸದಸ್ಯರಾದ ಶ್ರೀಯುತ ಹರೀಶ್ ಜೋಗಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ರಾಘವೇಂದ್ರ ರಾವ್ ಅಗರಿ ಎಂಟರ್ಪ್ರೈಸಸ್ ಇವರಿಗೆ ನಮ್ಮ ತಂಡದ ಸದಸ್ಯರಾದ ಸುರೇಶ್ ದೇವಾಡಿಗ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಅವಿನಾಶ್ ಕುಮಾರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಾಜೆಕ್ಟ್ ಡಿವಿಷನ್ ಇವರಿಗೆ ನಮ್ಮ ತಂಡದ ಸದಸ್ಯರಾದ ಶ್ರೀಯುತ ಪ್ರಕಾಶ್ ಗಟ್ಟಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಡಾಕ್ಟರ್ ಸುಚಿತ್ರಾ ರಾವ್ ವೆನ್ಲಾಕ್ ಬ್ಲಡ್ ಬ್ಯಾಂಕ್ ವೈದ್ಯಾಧಿಕಾರಿ ಇವರಿಗೆ ನಮ್ಮ ತಂಡದ ಸದಸ್ಯೆಯಾದ ಚಂಚಲಾ ದಿಲೀಪ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ತಂಡದ ಅಧ್ಯಕ್ಷರಾದ ಶ್ರೀಯುತ ಪ್ರಶಾಂತ್ ಶೇಟ್ ಇವರನ್ನು ನಮ್ಮ ಜೊತೆ ಕಾರ್ಯದರ್ಶಿ ಶ್ರೀಮತಿ ಪದ್ಮಾಜಾ ಎನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಗೌರವ ಸಲಹೆಗಾರರು ಹಾಗೂ ಸಂಚಾಲಕರು ಆದ ಶ್ರೀಯುತ ಗಣೇಶ್ ಸೋಮಯಾಜಿ ಇವರಿಗೆ ನಮ್ಮ ತಂಡದ ಜೊತೆ ಕಾರ್ಯದರ್ಶಿ ಟಿಂಕು ಕುವರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ತಂಡದ ಉಪಾಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ಇವರಿಗೆ ತಂಡದ ಕಾರ್ಯದರ್ಶಿ ಶ್ರೀಯುತ ಸಂತೋಷ್ ಹಮೀನ್ ಇವರಿಗೆ ನಮ್ಮ ಉಪಾಧ್ಯಕ್ಷರಾದ ನಾಗೇಂದ್ರ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಕುಡ್ಲದ ಮುಖ್ಯಸ್ಥರಾದ ಶ್ರೀಯುತ ಲೀಲಾಕ್ಷ ಕರ್ಕೇರ ಇವರಿಗೆ ನಮ್ಮ ತಂಡದ ಸದಸ್ಯರಾದ ರಾಜೇಂದ್ರ ಪ್ರಸಾದ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ತಂಡದ ಸಂಚಾಲಕರಾದ ಶ್ರೀಯುತ ದಿಲೀಪ್ ಕುಮಾರ್ ಇವರಿಗೆ ಜ್ಯೋತ್ಸ್ನಾ ಇವರು ತಂಡದ ಸದಸ್ಯರಾದ ಜ್ಯೋತ್ಸ್ನಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದೀಗ ನಮ್ಮ ಕಲಾಮೃತ ತಂಡದ ಗೌರವ ಸಲಹೆಗಾರರಾದ ಶ್ರೀಯುತ ಗಣೇಶ್ ಸೋಮಯಾಜಿ ಬಿ ಇವರಿಂದ ಪ್ರಾಸ್ತಾವಿಕ ಮಾತು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ನಿಂತಿದ್ದಾರೆ, ಆದರೂ ಕೆಲವು ವಿಷಯವನ್ನು ನಾವು ನಿಮ್ಮ ಮುಂದೆ ಹೇಳಲೇಬೇಕಾದ್ರಿಂದ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಎದುರಿನ ಮಾನ್ಯರೇ ಮತ್ತು ಪ್ರಿಯ ಸಂಗೀತವನ್ನು ಪ್ರೀತಿಸುವ ಕಲಾವಿದರೇ, ನಮ್ಮ ಕಲಾಮೃತ ಸಂಸ್ಥೆ ಅದರೊಂದಿಗೆ ಕಳೆದ 25 ವರ್ಷಗಳಿಂದ ಒಂದು ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ನಮ್ಮ ಕುಡ್ಲದ ಸಂಸ್ಥೆಯ ಲೀಲಾಕ್ಷ ಅವರೇ, ಹಾಗೆ ನಮ್ಮ ಶಾರದಾ ವಿದ್ಯಾಲಯ ಕಲಾ ಸಂಸ್ಥೆಯ ಬೆಂಬಲದೊಂದಿಗೆ ಈ ಭಾವ ಸಂಗಮ ಅಂತ ಹೇಳುವಂಥ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಈಗ ಇಲ್ಲಿ ಕೆಲವೇ ಜನಗಳು ಇರ್ಬೋದು, ಆದರೆ ಸುಮಾರು 200ರಷ್ಟು ಕಲಾವಿದರು ಭಾಗವಹಿಸಿದ್ದಾರೆ. ನಾವು ಹಂತ ಹಂತವಾಗಿ ಇಲ್ಲಿ ನಿಮಗೆ ಆಹ್ವಾನ ನೀಡಿದ್ದೇವೆ, ಆದ್ದರಿಂದ ಇಲ್ಲಿ ಸ್ವಲ್ಪ ಜನ ಕಂಡಿರ್ಬೋದು. ಆದರೂ ಕೂಡ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾವ ಮಾಡಲಿಕ್ಕೆ
ಇಚ್ಛೆ ಪಡ್ತಾ ಇದ್ದೇನೆ. ಜಿಲ್ಲಾ ಮಟ್ಟದ ಈ ಭಕ್ತಿ ಮತ್ತು ದೇಶಭಕ್ತಿ ಗೀತೆ ಮತ್ತು ಈ ಎಲ್ಲ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿರುವಂಥ ಒಂದು ಉದ್ದೇಶ ಏನು ಅಂದರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, 12ರಿಂದ 80 ವರ್ಷದ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಿಭಾಯಿಸುವ ಒಂದು ಧ್ಯೇಯ ನಮ್ಮಲ್ಲಿ ಇದೆ. ಇದು ಯಾಕೆ ವಿದ್ಯಾರ್ಥಿಗಳಿಗೆ ಈಗ ಅತಿ ಮುಖ್ಯ ಆಗ್ತದೆ ಹೇಳುವಂಥದ್ದು, ಸಂಗೀತದ ಮೂಲಕ ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಆತ್ಮವಿಶ್ವಾಸ ಇರ್ಬೋದು, ವೇದಿಕೆಯನ್ನು ನಿಭಾಯಿಸುವ ಒಂದು ಶಕ್ತಿ ಇರ್ಬೋದು, ಇದೆಲ್ಲ ಇಂಥ ಧ್ಯೇಯವನ್ನು ಬೆಳೆಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಇನ್ನು ಭಕ್ತಿಗೀತೆ ನಿನ್ನೆ ಮತ್ತು ಇವತ್ತು ನಮ್ಮ ಸಾರ್ವಜನಿಕರಿಗೆ ಹಮ್ಮಿಕೊಂಡಿದ್ದೇವೆ. ಭಕ್ತಿಗೀತೆ ಅಂದರೆ ನಮ್ಮ ಮನಸ್ಸಿನ ಹೃದಯ, ಆ ಹೃದಯವನ್ನು ಗೀಚುವ ಒಂದು ಸಂಗೀತ ಅಂತ ಹೇಳ್ಬೋದು. ಈ ವಿಶೇಷ ತರಬೇತಿ ಇಲ್ಲದಿದ್ದರೂ ಕೂಡ ಎಲ್ಲರಿಗೂ ಅಂದರೆ ಹಾಡುವ ಒಂದು ಉತ್ಸಾಹ ಇದೆ. ಅವರಿಗೆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಎನ್ಕರೇಜ್ ಕೊಡಲಿಲ್ಲ, ಯಾಕೆಂದರೆ ಪೇರೆಂಟ್ಸ್ನವರು ಸ್ಟಡೀಸ್ನಲ್ಲಿ ಹಿಂದೆ ಬೀಳ್ತಾನೆ, ಅದೆಲ್ಲ ಬೇಡ, ನೀನು ಓದುವುದಲ್ಲಿ 90 ಮಾರ್ಕು 100 ಮಾರ್ಕು ಬರಲೇಬೇಕು ಅಂತ ಹೇಳುವಂಥ ಒಂದು ಒತ್ತಡದ ಮಧ್ಯದಲ್ಲಿ ಭಕ್ತಿಗೀತೆ ಮಾತ್ರ ಹಾಡ್ತಾ ಇರುವವರು ಅವರಿಗೆ ಕೂಡ ಇದೊಂದು ಅವಕಾಶ ಆಗಲಿ ಅಂತ ಹೇಳುವಂಥದ್ದು ಏನು ಹೇಳ್ತೇವೆ ಅಂದರೆ, ಶಾಸ್ತ್ರೋಕ್ತವಾಗಿ ಕಲಿಯದೇ ಇದ್ದರೂ ಕೂಡ ಈ ಭಕ್ತಿಗೀತೆಯನ್ನು ಹಾಡಲಿಕ್ಕೆ ಒಂದು ಅವಕಾಶ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಭಾವಗೀತೆ ಅಂತ ಈಗ ನೆಕ್ಸ್ಟ್ ನಾಡ್ದು ನೀವು ಇದೇ ಭಾಗವಹಿಸಿದ ಅಭ್ಯರ್ಥಿಗಳಲ್ಲಿ ಅತ್ಯುತ್ತಮ ಒಂದು 18 ಅಭ್ಯರ್ಥಿಗಳನ್ನು ಆರಿಸಿ ತಾರೀಕು 26ರಂದು ಶಾರದಾ ವಿದ್ಯಾಲಯದಲ್ಲಿ ನಾವು ಈ ಭಕ್ತಿಗೀತೆ ಭಾವಗೀತೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಉದ್ದೇಶವು ಕೂಡ ಹೀಗಿದೆ, ನಮ್ಮ ಕನ್ನಡದ ಸಾಹಿತಿಗಳು ಅಥವಾ ನಮ್ಮ ಸಂಗೀತ ಹೇಳುವಂಥದ್ದು ಚಿತ್ರಗೀತೆ ಮಾತ್ರ ಅಲ್ಲ, ನಮ್ಮ ಭಾವಗೀತೆಗಳು ಕೂಡ ಅತ್ಯಂತ ಮುಖ್ಯ ಆಗ್ತದೆ. ಅದನ್ನು ಕೂಡ ನಾವು ಅನುಭವಿಸಿ ಹಾಡಬೇಕು ಅಂತ ಉದ್ದೇಶದಲ್ಲಿ ಈ ಸಂವೇದನವನ್ನು, ಭಾವಗೀತೆ ಎಂಬ ಸಂವೇದನವನ್ನು ಜನಸಾಮಾನ್ಯರಿಗೆ ನಾವು ಅನುಭವಿಸುವ ಮೂಲಕ ಹಂಚಬೇಕು ಎಂಬ ಉದ್ದೇಶದಿಂದ ಈ ಭಾವಗೀತೆ ಸ್ಪರ್ಧೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅದರ ಒಂದಿಗೆ ನಮ್ಮ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆಗೈದ ಸಾಹಿತಿಗಳ ಪರಿಚಯ ಕೂಡ ನಮಗೆಲ್ಲ ಆಗಲಿ ಎಂಬ ಉದ್ದೇಶದಲ್ಲಿ ನಾವು ಈ ರೀತಿ ಹಮ್ಮಿಕೊಂಡಿದ್ದೇವೆ. ಇನ್ನು 26ನೇ ತಾರೀಕು ಮಧ್ಯಾಹ್ನದ ಮೇಲೆ ದೇಶಭಕ್ತಿ ಗೀತೆ ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಉದ್ದೇಶ ನಮ್ಮ ಒಳಗಿರುವ ದೇಶ ಪ್ರೇಮದ ಒಂದು ಲೋಕದೀಪ ಅಂತ ಹೇಳ್ಬೋದು. ಅದು ವಿಶೇಷ ಏನು ಅಂದರೆ 26ನೇ ತಾರೀಕು ನಾಡ್ದು ಜುಲೈ ಕಾರ್ಗಿಲ್ ದಿನಾಚರಣೆ, ಅಂದರೆ ದೇಶಕ್ಕಾಗಿ ಹೋರಾಡಿದ ಸೈನಿಕರ ತ್ಯಾಗ ಮತ್ತು ಅವರನ್ನು ಸ್ಮರಿಸುವ ದಿನ. ಅದಕ್ಕೋಸ್ಕರ ನಾವು ದೇಶಭಕ್ತಿ ಗೀತೆಯನ್ನು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಗಿಲ್ ವಿಜಯದ ಸಂಕೇತವಾಗಿ ಕೂಡ ಇದು ಒಂದು ನೆನಪಾಗಲಿ ಎಂಬ ಉದ್ದೇಶದಿಂದ ನಾವು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಎದುರಿಗೆ ನಮಗೆಲ್ಲ ಒಂದು ತೃಪ್ತಿಯ ವಿಷಯ ಅಂದರೆ ನಮ್ಮ ಎದುರು ತೀರ್ಪುದಾರರು ಇದ್ದಾರೆ. ನಮ್ಮ ಎಂಥ ಹಿತ್ತಲ ಗಿಡವೇ ಈಗ ಬೆಳೆದು ಒಂದು ಹೆಮ್ಮರವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾ ಇದ್ದಾರೆ. ನಿನ್ನೆ ಕೂಡ ಅವರು ಡೆಮಾನ್ಸ್ಟ್ರೇಷನ್ ಹಾಡಿ ತೋರಿಸೋ ಮೂಲಕ ನಮಗೆಲ್ಲ ತೋರಿಸಿದ್ದಾರೆ. ಅವರಿಗೆ ನಿಮಗೂ ಸಹ ಒಂದು ಅದರದ್ದು ಕಲೀಲಿಕ್ಕೆ ಅವಕಾಶ ಆಗ್ಬೋದು ಅಂತ ಹೇಳ್ತಾ ಈ ಎಲ್ಲ ಅರ್ಥಪೂರ್ಣ ಅವಕಾಶವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆ. ಕಾರ್ಯಕ್ರಮದ ಬಗ್ಗೆ ಸ್ವವಿವರವಾಗಿ ತಿಳಿಸಿಕೊಟ್ಟ ನಮ್ಮ ಪ್ರಾಸ್ತಾವಿಕ ಮಾತನ್ನು ಕೊಟ್ಟು ನಮಗೆಲ್ಲರಿಗೂ ಸಂದೇಶವನ್ನು ಕೊಟ್ಟಂತಹ ಶ್ರೀಯುತ ಸೋಮಯ್ಯಜಿ ಸರ್ನವರಿಗೆ ಧನ್ಯವಾದಗಳು. ಒಳ್ಳೆಯ ಮಾತುಗಳು ಬದುಕಿಗೆ ದಾರಿದೀಪವಾಗುತ್ತದೆ. ಇದೀಗ ನಮ್ಮ ಅತಿಥಿಗಳಿಂದ ಕೆಲವು ಪ್ರೇರಣಾದಾಯಕ ಮಾತುಗಳನ್ನು ಕೇಳುವ ಸಮಯ. ಮೊದಲಿಗೆ ಶ್ರೀಯುತ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್ ಇವರು ತಮ್ಮ ಆಶಯ ನುಡಿಗಳನ್ನು ಹಂಚಿಕೊಳ್ಳುವಂತೆ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಎಲ್ಲ ಕಲಾಭಿಮಾನಿಗಳಿಗೆ, ಆಮೇಲೆ ಈ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಕಲಾಮೃತ, ನಮ್ಮ ಕುಡ್ಲ, ಎಲ್ಲರಿಗೂ ಕೂಡ ಒಂದು ಸಂಗೀತ ಈಗ ಎಲ್ರಿಗೂ ಬೇಕು. ಸಂಗೀತ ಇಲ್ಲದಿದ್ದರೆ ಅಂದರೆ ತುಂಬ ಬೇಜಾರಾದರೂ ಸಂಗೀತ ಬೇಕು, ಸಂತೋಷ ಆದಾಗ ಅದು ಇನ್ಮಾಡಿ ಆಗಬೇಕಿದ್ರೆ ಸಂಗೀತ ಬೇಕು. ಆಮೇಲೆ ನಮಗೆ ಒಂದು ದೇಶಭಕ್ತಿ ಬರಬೇಕಿದ್ರೆ ಅದು ಇರ್ತದೆ, ಆದರೆ ಅದಕ್ಕೆ ಒಂದು ಹುಮ್ಮಸ್ಸು ಬಂದು ನಾವು ಹೋರಾಡಬೇಕು ಅಂತ ಹೇಳಿದಾಗ ಸಂಗೀತ ಬೇಕು. ಹಾಗಾಗಿ ಇಂಥ ಎಲ್ಲವೂ ಕೂಡ ನಮ್ಮಲ್ಲೇ ಇರ್ತದೆ. ಆಮೇಲೆ ಸಂಗೀತಕ್ಕೆ ವಿಶೇಷವಾದಂಥ ಮಹತ್ವವನ್ನು ನಮ್ಮ ಹಿಂದಿಂದಲೂ ಕೊಡ್ತಾ ಬಂದರು. ಆದರೆ ಅದರಲ್ಲಿ ವಿಶೇಷ ಅದು ಯಾವಾಗ ಯಾವ ರೀತಿಯಲ್ಲಿ ಅದು ಆಗ್ತದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಾನು 40 ವರ್ಷ ಹಿಂದೆ ಹೋದಾಗ ಆಗ ಒಂದು ಹಿಂದಿ ಹವ ಪದ್ಯ ಬಹಳ ಒಂದು ಪ್ರಸಿದ್ಧಿ ಹೊಂದಿತ್ತು. ಆಗ ಅದು ಏನು, ಅದು ಎಲ್ಲರೂ ಅದನ್ನು ಹಾಡ್ತಾ ಇದ್ರು. ಆದರೆ ಆಗ ವಿದ್ಯಾಭೂಷಣ್ ಅವರು ಒಂದು ಹಾಡು ಹಾಡಿದರು, ನಮ್ಮ ಪೆಳ್ಳಂಗೋಪ್ಯ ಮತ್ತು ನಮ್ಮಮ್ಮ ಶಾರದೆ ಅಂತ ಕ್ಯಾಸೆಟ್. ಅದು ಇದರ ಡಬ್ಬಲ್ ಆಗಿ ಸೇಲ್ ಆಯಿತು. ಆಗಲೇ ಇದು 40 ವರ್ಷದ ಹಿಂದೆ ಹೇಳೋದು. ಅಲ್ಲಿವರೆಗೆ ಆ ಪದ್ಯಗಳು ಎಲ್ಲ ಕಡೆ ಇತ್ತು, ಎಲ್ಲ ಕಡೆಯಲ್ಲಿತ್ತು, ಪುರಂದರದಾಸರು ಹಾಡಿದ ಇತ್ತು. ಆದರೆ ಅದಕ್ಕೆ ತನ್ನದೇ ಆದ ಛಾಪು ಕೊಟ್ಟಾಗ ಆ ಒಂದು ಸಂಗೀತ ಅದಕ್ಕೆ ವಿಶೇಷವಾದಂತಹ ಅದಕ್ಕೆ ಒಂದು ಮಹತ್ವ ಬರ್ತದೆ, ಮತ್ತು ಅದನ್ನು ಎಲ್ಲರೂ ಮೆಚ್ಚುತ್ತಾರೆ. ಈಗಲೇ ನಾವು ನೋಡಿದರೆ ಕೃಷ್ಣನ ಒಂದು ಪದ್ಯ ಎಲ್ಲ ಕಡೆಯಲ್ಲಿ ಒಂದು ಈಗ ಚಾಲ್ತಿಯಾಗಿ ಇದರಲ್ಲಿ ಬರ್ತಾ ಇದೆ. ಆ ಹಾಡು ಇತ್ತು, ಆದರೆ ಹಾಡುವ ರೀತಿ, ಆ ಶೈಲಿ ಎಲ್ಲ ಕೂಡ ನಮ್ಮನ್ನು ಎಲ್ಲರೂ ಜನ ಮೆಚ್ಚುತ್ತಾರೆ. ಅಂದರೆ ಅದು ಏನಂತ ಹೇಳ್ತಾರೆ, ನಮ್ಮಲ್ಲೇ ಇದೆ. ಅದಕ್ಕೆ ವಿಶೇಷವಾದ ಒಂದು ಮಾರ್ಗ, ಅದಕ್ಕೆ ಬೇಕಾದಂಥ ತಾಳ, ಆಮೇಲೆ ಅದು ಹೇಳುವ ರೀತಿ, ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಸ್ಟೆಪ್ಗಳನ್ನು ಕೊಟ್ಟಾಗ ಆ ಸಂಗೀತ ವಿಶೇಷವಾಗಿ ವಿಜೃಂಭಿಸ್ತದೆ. ಹಾಗೆ ವಿಜೃಂಭಿಸಬೇಕಾದ್ರೆ ವೇದಿಕೆ ಬೇಕು. ಆ ವೇದಿಕೆಯನ್ನು ನಮ್ಮ ಕುಡ್ಲ ಮಾಡ್ತಾ ಇದೆ. ವಿದ್ಯಾರ್ಥಿ ಅದು ನಡೀತಾನೇ ಇರ್ತದೆ, ನಮ್ಮ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ಇದು ನಡೀತಾನೆ ಇರ್ತದೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಆಗಬೇಕಾದ್ರೆ ವೇದಿಕೆ ಬೇಕು. ಮಕ್ಕಳಿಗೆ ಅಂದರೆ ಇಲ್ಲಿದ್ದವರು ನಾಳೆ ನಮ್ಮ ರಾಜ್ಯದ ಚಾನಲ್, ದೇಶದ ಚಾನಲಲ್ಲಿ ಮಿಂಚಬೇಕಿದ್ರೆ ಅವರಿಗೆ ವೇದಿಕೆ ಬಹಳ ಮುಖ್ಯ. ಯಾವುದೇ ಒಂದು ಸಣ್ಣ ಒಂದು ಸ್ಟೆಪ್ಪನ್ನು ಹತ್ತಬೇಕಿರೋ ಮೊದಲ ಮೆಟ್ಲಿಂದಲೇ ಆರಂಭ ಆಗಬೇಕು. ಆ ಮೆಟ್ಲು ನಮ್ಮ ಊರಿನವರಿಗೆ ಆಶಾಕಿರಣವಾಗಿ ಅವರಿಗೆ ಬೆಳಿಲಿಕ್ಕೆ ಒಂದು ವಿಶೇಷ ವೇದಿಕೆಯನ್ನು ಈ ಕಲಾಮೃತ ಮತ್ತು ನಮ್ಮ ಕುಡ್ಲ ಚಾನಲ್ನವರು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕುಡ್ಲ ಚಾನಲ್ ನಿಮಗೆ ಗೊತ್ತಿದೆ, ನಮ್ಮ ನಾಡಿನ ಚಾನಲ್ ಆಗಿ ಅದು ಎಲ್ಲ ರೀತಿಯ ಯಕ್ಷಗಾನ, ಎಲ್ಲ ರೀತಿಯ ನಮ್ಮ ದೈವಾರಾಧನೆ, ದೇವಾರಾಧನೆ ಎಲ್ಲದರಲ್ಲೂ ಅವರಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಸಂಗೀತ ಎಲ್ಲ ಕಡೆ ಇರ್ತದೆ. ಇದರಲ್ಲಿ ನನ್ನನ್ನು ಕೂಡ ಭಾಗವಹಿಸಿ, ಯಾಕೆ ಹೇಳಿದ್ರೆ ನಮ್ಮದು ಯಕ್ಷಗಾನ ಅಗರಿ ಶ್ರೀನಿವಾಸ ಭಾಗವತರು ಮತ್ತು ರಘುರಾಮ್ ಭಾಗವತರು ಅವರದೇ ಆದ ಅಗರಿ ಶೈಲಿ, ಅದು ಕೂಡ ಈಗ ಅದು ನಡೀತಾ ಇದೆ. ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾ ಇದ್ದಾರೆ. ಹಾಗಂತೇಳಿ ಆ ವೇದಿಕೆ ಬಂದಾಗ ಮಾತ್ರ ಅದಕ್ಕೆ ವಿಶೇಷವಾಗಿ, ಹಾಗಾಗಿ ಅವರನ್ನು ಯಾರು ಗಮನಿಸುವುದಿಲ್ಲ. ನಾಳೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬಂದವರು ನಾಳೆ ನಾನು ನಮ್ಮ ಕುಡ್ಲ ಎನ್ನುವಂಥ ಚಾನಲಿನ ಕಲಾಮೃತ ಹೇಳುವಂಥ ಒಂದು ಇದರಿಂದ ನಾನು ಆರಂಭವಾಗಿ ಇಲ್ಲಿವರೆಗೆ ಬೆಳೆದಿದ್ದೇನೆ ಅಂತ ಹೇಳುವಂಥ ಒಂದು ಯಶಸ್ಸು ಈ ಒಂದು ವೇದಿಕೆಯಿಂದ ಸಿಗಲಿ ಅಂತೇಳಿ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಮೂಲ್ಯವಾದ ಸಂದೇಶಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಶ್ರೀಯುತ ಅಮೃತ್ ಕದ್ರಿ, ಮಹಾದೇವಾಸ್ತ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇವರಿಂದ 2 ಆಶಯದ ಮಾತು. ಮೊಟ್ಟ ಮೊದಲನೇದಾಗಿ ನಾನು ಈ ಕಲಾಮೃತ ಮಂಗಳೂರು ಮತ್ತು ನಮ್ಮ ಕುಡ್ಲ ಇವರನ್ನು ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಿರೂಪಿಸಿದ್ದಕ್ಕೆ, ಆಯೋಜಿಸಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮ ಇದೊಂದು ದೇವರು ಮೆಚ್ಚುವಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಸಣ್ಣ ಮಕ್ಕಳಿಂದ ನಾನು ಕೇಳಿದೆ 80 ವರ್ಷದವರೆಗೂ ಈ ಒಂದು ದೇಶಭಕ್ತಿ ಗೀತೆ ಹಾಡುವಂಥ, ದೇಶಭಕ್ತಿ ಗೀತೆ, ಭಕ್ತಿಗೀತೆ ಮತ್ತು ಭಾವಗೀತೆ ಹಾಡುವಂಥ ಅವಕಾಶವನ್ನು ಕಲ್ಪಿಸಿದಿರಿ. ನಿಮ್ಮೆಲ್ಲರಿಗೂ, ಅವರ ತಂಡಕ್ಕೂ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಲ್ಲಿ ಭಾಗವಹಿಸಿದಂಥ ನಿನ್ನೆ ಕೂಡ ಇದರ 18 ವರ್ಷದ ಒಳಗಡೆ, ಬಹುಶಃ 12ರಿಂದ 18 ವರ್ಷದ ಒಳಗಡೆದು ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಇವತ್ತು 18ರಿಂದ 80 ಅಂತ ಕೇಳಿದ ಕೂಡಲೇ ನಾನು ಯೋಚನೆ ಮಾಡಿದೆ, 80 ಮತ್ತೆ ನೋಡುವಾಗ ಹೌದು. ಅದಕ್ಕೆ ಭಾಳ ಒಂದು ಸಂತೋಷ ಆಯಿತು. ಅವರಿಗೆ ಎಲ್ರಿಗೂ, ಭಾಗವಹಿಸಿದಂಥ ಎಲ್ರಿಗೂ ಶುಭವಾಗಲಿ. ಮತ್ತು ಇನ್ನೊಂದು ವಿಚಾರ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಬಹುಶಃ ಕೆಲವು ಮಕ್ಕಳಿಗೆ ಅವರ ಪ್ರತಿಭೆ ಇರ್ತದೆ, ಎಲ್ಲನೂ ಇರ್ತದೆ, ಆದರೆ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇರ್ತಾರೆ. ಕೆಲವರಿಗೆ ಅಲ್ಲಿ ಕಾಂಪಿಟೇಷನ್ ಇದೆ, ಇಲ್ಲಿ ಕಾಂಪಿಟೇಷನ್ ಇದೆ ಅಂತ ಹೇಳುವಾಗ ತಂದೆ ತಾಯಿಗೆ ಸ್ವಲ್ಪ ತಲೆಬಿಸಿ ಆಗುವುದು ಇದೆ. ಅಂಥ ಸಂದರ್ಭದಲ್ಲಿ ನಾವು ಅಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಅಂಥ ಮಕ್ಕಳಿಗೆ ನಾವು ಒಂದು ಮೆಟ್ಲಾಗಿ ಅವರ ಹಾಕುವಂಥ ಹೆಜ್ಜೆಗೆ ನಾವು ಕೂಡ ಜೊತೆ ಸೇರಿಕೊಂಡು
ನಾವು ಅವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು. ಅದು ನಮಗೆ ಒಂದು ಸಲ್ಲುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಆ ಕಲಾವಿದರಿಗೆ ಆ ಸರಸ್ವತಿ ಮಾತೆ ಆಶೀರ್ವಾದವನ್ನು ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಈ 12 ವರ್ಷದಿಂದ 80 ವರ್ಷವರೆಗೂ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಒಂದು ವೇದಿಕೆ ಆಗಲಿ ಅಂತ ಹೇಳಿ ಎಲ್ಲರಿಗೂ ಕದ್ರಿ ಮಂಜುನಾಥ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಜೈ ಹಿಂದ್. ತಮ್ಮ ಅಮೂಲ್ಯವಾದ ಸಂದೇಶಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಕೃತಜ್ಞತೆ ಸಂಸ್ಕೃತಿಯ ಸೌಂದರ್ಯ. ಇದೀಗ ವಂದನಾರ್ಪಣೆಯನ್ನು ಸಲ್ಲಿಸಲು ನಮ್ಮ ಕಲಾಮೃತ ತಂಡದ ಜೊತೆ ಕಾರ್ಯದರ್ಶಿ ಶ್ರೀಮತಿ ಪದ್ಮಜಾ ಎನ್ ಇವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇವೆ. ಈ ದಿನ ಅತಿಥಿಗಳಾಗಿ ಆಗಮಿಸಿರುವ ಗಣ್ಯರು, ತೀರ್ಪುಗಾರರು, ಕಲಾವಿದರು, ಪೋಷಕರು, ಸ್ಪರ್ಧಿಗಳು ಮತ್ತು ಪ್ರೀತಿಯ ಸಭಿಕರೆಲ್ಲರಿಗೂ ನಮಸ್ಕಾರಗಳು. ಧನ್ಯವಾದ ಸಮರ್ಪಣೆಯ ಕಾರ್ಯ ಅತ್ಯಂತ ಪ್ರೀತಿಯ ಕೆಲಸ. ಯಾಕಂದರೆ ಪ್ರತಿದಿನ ನಾವು ಬೆಳಿಗ್ಗೆ ಹೇಳುವಾಗ ದೇವರಿಗೊಂದು ಧನ್ಯವಾದ ಅರ್ಪಿಸಿ ಹೇಳ್ತೇವೆ, ದೇವರೇ ನಾನಿವತ್ತು ಬೆಳಿಗ್ಗೆ ಕಣ್ಬಿಟ್ಟು ಈ ಪ್ರಪಂಚವನ್ನು ನೋಡುವ ಹಾಗೆ ಮಾಡಿದ್ದೀಯಾ ನೀನು ಅಂತ. ಹಾಗೆ ನಮ್ಮ ಈ ಭಾವಸಂಗಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ ಧನ್ಯವಾದ ಹೇಳುವುದು ದೇವರನ್ನು ಪೂಜಿಸಿದಷ್ಟೇ ಮಹತ್ತರವಾದ ಕೆಲಸ. ಭಾವಸಂಗಮ 2026ರ ಹಿರಿಯ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಆರಂಭಗೊಳ್ಳುವ ಮುನ್ನ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಚಿಕ್ಕ ಚುಕ್ಕ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸಿದ, ಆಶೀರ್ವಚನ ನೀಡಿದ ಶ್ರೀ ರಾಘವೇಂದ್ರ ರಾವ್ ಅಗರಿ ಎಂಟರ್ಪ್ರೈಸಸ್, ತಮ್ಮ ಪ್ರೋತ್ಸಾಹ ಸ್ಫೂರ್ತಿಯ ಮಾತುಗಳು ನಿಜಕ್ಕೂ ಅದ್ಭುತ. ಯಕ್ಷಗಾನದ ಶೈಲಿಯಲ್ಲೇ ಹುಮ್ಮಸ್ಸು ತುಂಬಿದಂತಿತ್ತು. ವಂದನೆಗಳು. ಹಾಗೆ ಶ್ರೀ ಅಮೃತ್ ಕದ್ರಿ ಅವರು ಕಟ್ಟಡ ನಿರ್ಮಾಣವನ್ನು ಹೇಗೆ ಹಂತ ಹಂತವಾಗಿ ಮಾಡ್ತಾ ಹೋಗಿ ಒಂದು ಸುಭದ್ರ ಕಟ್ಟಡವನ್ನು ನಿರ್ಮಿಸ್ತಾರೆ, ಅದೇ ರೀತಿಯಲ್ಲಿ ಸ್ಫೂರ್ತಿಯ ಮಾತುಗಳನ್ನು ಆಡಿ ನಮ್ಮ ಕಲಾವಿದರ ಬೆಳವಣಿಗೆಗೆ ಹೇಗೆ ಹಂತ ಹಂತವಾಗಿ ಅವರು ಮುಂದುವರಿಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಮಾತುಗಳಿಗೆ ಕೃತಜ್ಞತೆಗಳು. ಹಾಗೂ ನಮ್ಮ ಇನ್ನಿತರ ಅತಿಥಿಗಳಾದ ಡಾಕ್ಟರ್ ಸುಚಿತ್ರಾ ರಾವ್, ಶ್ರೀ ಗಣೇಶ್ ನಾಗ್ವೇಕರ್ ಹಾಗೂ ಶ್ರೀ ಅವಿನಾಶ್ ಕುಮಾರ್ ಇವರಿಗೂ ನಮ್ಮ ಪ್ರತ್ಯೇಕವಾದ ಧನ್ಯವಾದಗಳು. ಶ್ರೀ ಗಣೇಶ್ ನಾಗ್ವೇಕರ್ ಅವರು ಹೇಳಿದ್ದಾರೆ, ನಾನು ಮಾತಾಡೋದಿಲ್ಲ, ಆದರೆ ನಿಮಗೆ ನಾನು ಬೆನ್ನೆಲುಬಾಗಿ ನಿಲ್ತೇನೆ ಅಂತ. ಅಚ್ಚುಕಟ್ಟಾದ ಸ್ನ್ಯಾಕ್ಸ್ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಟ್ಟವರು ಶ್ರೀ ನಾಗ್ವೇಕರ್ ಅವರು. ನಮ್ಮ ಕಲಾಮೃತ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನಿತರ ಇರುವರು ಅತಿಥಿಗಳಾದ ಸುಚಿತ್ರಾ ರಾವ್ ಹಾಗೂ ಅವಿನಾಶ್ ಕುಮಾರ್ ಇವರಿಗೂ ತಂಡದ ಪರವಾಗಿ ಧನ್ಯವಾದಗಳು. ತಮ್ಮ ಅಮೂಲ್ಯ ಸಮಯ ನೀಡಿ ತೀರ್ಪು ನೀಡಲಿರುವ, ಈಗಾಗಲೇ ಶುರು ಆಗಲಿಲ್ಲ, ತೀರ್ಪು ನೀಡಲಿರುವ ನಮ್ಮ ಗೌರವಾನ್ವಿತ ತೀರ್ಪುಗಾರರಿಗೆ ಧನ್ಯವಾದಗಳು. ಕಲಾಮೃತ ತಂಡದೊಂದಿಗೆ ಹೆಗಲೆಣೆಯಾಗಿ ನಿಂತು ಸಂಪೂರ್ಣ ಸಹಕಾರ ನೀಡುತ್ತಿರುವ ನಮ್ಮ ಕುಡ್ಲದ ಮುಖ್ಯಸ್ಥರಾದ ಶ್ರೀ ಲೀಲಾಕ್ಷ ಕರ್ಕೇರ ಅವರಿಗೆ ಅನಂತಾನಂತ ಧನ್ಯವಾದಗಳು. ನಮ್ಮ ಕಲಾಮೃತ ತಂಡದ ಪ್ರಾಸ್ತಾವಿಕ ಭಾಷಣವಿತ್ತ ಶ್ರೀ ಗಣೇಶ ಸೋಮಯಾಜಿ ಇವರಿಗೂ ಹಾಗೂ ನಮ್ಮ ತಂಡದ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಶೇಟ್, ಕಾರ್ಯದರ್ಶಿಗಳಾದ ಶ್ರೀ ಸಂತೋಷ್ ಅಮೀನ್ ಹಾಗೂ ಖಜಾಂಚಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಕ್ಸ್ ಮಿಲಿಟರಿ ಎಕ್ಸ್ ಬ್ಯಾಂಕರ್ ಸೋಮಶೇಖರ್ ಇವರಿಗೆ ಪ್ರತ್ಯೇಕವಾದ ಧನ್ಯವಾದಗಳು. ಇದಲ್ಲದೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸ್ವಯಂ ಸೇವಕರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿ ಸಹಕರಿಸಿದ ನವರತ್ನ ಪ್ಯಾಲೇಸ್ ಇದರ ಆಡಳಿತ ವರ್ಗಕ್ಕೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.
ನಮ್ಮ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಬೆಳಕಿನ ವ್ಯವಸ್ಥೆ, ಧ್ವನಿಯ ವ್ಯವಸ್ಥೆ ಮಾಡಿಕೊಟ್ಟಿರುವ ನಮ್ಮ ಸೌಂಡ್ ಸಿಸ್ಟಮ್ ದೇವ್ ಸೌಂಡ್ಸ್ ಇವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆಯ ನಿರ್ಮಾಣದಲ್ಲಿ ಸಹಕರಿಸಿದ ನಾಗರಾಜ್ ಇವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೊಂದಿಗಿದ್ದು ಕಾರ್ಯಕ್ರಮ ವೀಕ್ಷಿಸಿದ ಸರ್ವರಿಗೂ, ಮಾಧ್ಯಮ ಮಿತ್ರರಿಗೂ ಕಲಾಮೃತ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಮಾತಿನಲ್ಲೋ ಕಾರ್ಯಕ್ರಮದಲ್ಲೋ ಏನಾದರೂ ಕುಂದು ಕೊರತೆಗಳು ಕಂಡುಬಂದರೆ ಅದನ್ನು ಮನ್ನಿಸಬೇಕಾಗಿ ಆಶಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸ್ಮರಿಸುತ್ತೇವೆ. ಈಗ ಎಲ್ಲರೂ ಕಾತುರದಿಂದ ಎದುರು ನೋಡುತ್ತಿರುವ ಹಿರಿಯರ ವಿಭಾಗದ ಆಡಿಷನ್ ಅನ್ನು ಆರಂಭಿಸುವ ಸಮಯ. ಸ್ಪರ್ಧಿಗಳ ಪ್ರತಿಭೆಯನ್ನು ಮೌಲ್ಯಮಾಪನ ಮಾಡಲು ಆಗಮಿಸಿರುವ ನಮ್ಮ ಗೌರವಾನ್ವಿತ ತೀರ್ಪುಗಾರರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ನಮ್ಮ ಗೌರವಾನ್ವಿತ ತೀರ್ಪುಗಾರರಾದ ಶ್ರೀಯುತ ರವೀಂದ್ರ ಪ್ರಭು ಮತ್ತು ಶ್ರೀಮತಿ ಮಾಲಿನಿ ಕೇಶವ್ ಪ್ರಸಾದ್ ಇವರಿಗೆ ಶ್ರೀಯುತ ರವೀಂದ್ರ ಪ್ರಭು ಮತ್ತು ಶ್ರೀಮತಿ ಮಾಲಿನಿ ಕೇಶವ್ ಪ್ರಸಾದ್ ಇವರಿಗೆ ನಮ್ಮ ತಂಡದ ಟ್ರೆಷರರ್ ಆಗಿರುವ ಸೋಮಶೇಖರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಭರ್ಜರಿ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಹಿರಿಯರ ವಿಭಾಗದ ಆಡಿಷನ್ ಅನ್ನು ಈಗ ಆರಂಭಿಸೋಣ. ಇದೀಗ ಸ್ಲಾಟ್ 1. ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದರ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧಿಮಿರೆನ್ನುತ್ತಾ ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ ದಿಮ್ ಧಿಮಿ 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 ಧಿಮಿರೆನ್ನುತ್ತಾ ಪೊಂಗೊಳಲನೂದುತ್ತಾ ಬಾರಯ್ಯ ಪೊಂಗೊಳಲನೂದುತ್ತಾ ಬಾರಯ್ಯ ಪೊಂಗೊಳಲನೂದುತ್ತಾ ಬಾರಯ್ಯ ಪೊಂಗೊಳಲನೂದುತ್ತಾ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ. ಥ್ಯಾಂಕ್ ಯು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 102 ತೆಗೆದುಕೊಂಡ ಸಮಯ 2 ನಿಮಿಷ 39 ಸೆಕೆಂಡುಗಳು. ಈಗ ನಿಮ್ಮ ಮುಂದೆ ಕ್ರಮಾಂಕ ನಂಬರ್ 103. ಈಗ ವೆಂಕಟರಮಣ ಸ್ವಾಮಿಯ ಒಂದು ಭಕ್ತಿಗೀತೆ ಹಾಡಲು ಇಚ್ಛಿಸುತ್ತೇನೆ. ತಿರುಪತಿ ವೆಂಕಟರಮಣ
ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣಾ ಕರುಣಾ. ತಿರುಪತಿ ವೆಂಕಟರಮಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ, ಕೊಳಲ ಧ್ವನಿಯು ಬಲು ಚಂದ, ಕೊಳಲ ಧ್ವನಿಯು ಬಲು ಚಂದ. ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಆಡಿದರೆ ಸ್ಥಿರವಪ್ಪ, ಅಬದ್ಧಗಳಾಡಲು ಅಪ್ಪ, ಆಡಿದರೆ ಸ್ಥಿರವಪ್ಪ, ಅಬದ್ಧಗಳಾಡಲು ಅಪ್ಪ. ಬೇಡಿದ ವರಗಳ ನಿಪ್ಪ, ಬೇಡಿದ ವರಗಳ ನಿಪ್ಪ, ನಮ್ಮ ಮೂಡಲಗಿರಿ ತಿಮ್ಮಪ್ಪ ತಿಮ್ಮಪ್ಪ. ತಿರುಪತಿ ವೆಂಕಟರಮಣ, ನಿಮಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಪಾಪ ವಿನಾಶನ ಸ್ನಾನ, ಹರಿ ಪಾದೋದಕವೇ ಪಾನ, ಕೋಪ ತಾಪಗಳ ನಿಧಾನ, ಕೋಪ ತಾಪಗಳ ನಿಧಾನ. ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ. ತಿರುಪತಿ ವೆಂಕಟರಮಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಧನ್ಯವಾದಗಳು. ಧನ್ಯವಾದಗಳು. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ. ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮಾಣಿಕ್ಯದಾರತಿ ಆ ಮಾಣಿಕ್ಯದಾರತಿ ಉಷ ತಂದಿಹಳು, ತಾಮಸವೇಕೆನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ. ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ. ಕ್ರಮ ಸಂಖ್ಯೆ 105. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ,
ಕರೆಯುವರು ಅವನನ್ನೇ ಮಂಜುನಾಥ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮ ವಿಹಾಯಿ ನೆಲ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನೇತ್ರಾವತಿ ಬಂದಳು ಮಾಲೆಯಾಗಿ, ದೇವಗಂಗೆಯಂತೆ ಪಾವನೆಯಾಗಿ. ನೇತ್ರಾವತಿ ಬಂದಳು ಮಾಲೆಯಾಗಿ, ದೇವಗಂಗೆಯಂತೆ ಪಾವನೆಯಾಗಿ. ಅಣ್ಣಪ್ಪ ಬಂದ ನಿಲ್ಲಿ ಸೇವೆಗಾಗಿ, ಭೂತ ಪ್ರೇತ ಸೇನೆಗೆ ನಾಥನಾಗಿ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ಮರ್ಮ ವಿಹಾಯಿ ನೆಲ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧನ್ಯವಾದಗಳು. ಕ್ರಮ ಸಂಖ್ಯೆ 106, 107 ಬಂದಿಲ್ಲ. ಈಗ 108 ಕ್ರಮ ಸಂಖ್ಯೆ. ಹೂಬೇಕೆ ಪರಿಮಳದ, ಹೂಬೇಕೆ ಪರಿಮಳದ, ಪರಮ ಪುರುಷನಮ್ಮ ಕೃಷ್ಣನ ತೋಟದ. ಹೂಬೇಕೆ ಪರಿಮಳದ, ಪರಮ ಪುರುಷನಮ್ಮ ಕೃಷ್ಣನ ತೋಟದ. ಹೂಬೇಕೆ ಪರಿಮಳದ, ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ. ಭೂರಿ ಭಕುತಿ ಎಂಬ ಮಾರಿಯ ಬೆಳಗಿದ, ಆ ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ, ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ. ಮಾರೆಂದು ಪೇಳಿದ ಶೌರ್ಯ ಸೊಬಗಿನ, ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ. ಮಾರೆಂದು ಪೇಳಿದ ಶೌರ್ಯ ಸೊಬಗಿನ. ಹೂಬೇಕೆ ಪರಿಮಳದ, ಪರಮ ಪುರುಷನಮ್ಮ ಕೃಷ್ಣನ ತೋಟದ. ಹೂಬೇಕೆ ಪರಿಮಳದ, ಪರಮ ಪುರುಷನಮ್ಮ ಕೃಷ್ಣನ ತೋಟದ. ಹೂಬೇಕೆ ಪರಿಮಳದ, ಪರಿಮಳದ, ಪರಿಮಳದ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಕ್ರಮ ಸಂಖ್ಯೆ 109. ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ. ಶೃಂಗಾರ ಶೃಂಗೇರಿ ಪುರವಾಸಿನಿ,
ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಉನ್ನತ ಪಾಂಡ್ಯ ಕೇರಳವಾಸಿನಿ ಸನ್ನುತ ಶ್ರೀಚಕ್ರ ಮಧ್ಯ ನಿವಾಸಿನಿ ಕಾಲಟಿ ಶಂಕರ ಹೃದಯ ವಿಶ್ವಾಸಿನಿ ಕಾಲ ದಿಕ್ಪಾಲಕ ಬ್ರಹ್ಮಸ್ವರೂಪಿಣಿ ಸನಿದ ಸರಿಗ ದಪ ಮಗರೆ ಗ ಪದ ಪಾಮಗ ರಿ ಸನಿದ ಪದ ಸರಿಗ ರಿ ಸ ಪದ ಸನಿದ ಪ ಗ ಪದ ಪಾಮಗ ಸನಿದ ಪಮಗರೆ ಗ ಪ ನೀದ ಪ ಪಸ ಸಾನಿದ ದಗರಿಸ ದಗರಿಗ ಸಾನಿದ ಗದ ಪದ ಪಾಮಗ ದಗರಿಗ ಸಾನಿದ ಸನಿದ ಪಮಗರೆ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶೃಂಗಾರ ಶೃಂಗೇರಿ ಪುರವಾಸಿನಿ ಗಾಂಧಾರ ಪಂಚಮ ದೈವತ ಭೂಷಿಣಿ ನಿಷಾದ ಮಧ್ಯಮ ಸಪ್ತ ಸ್ವರೂಪಿಣಿ ಮಂದಾರ ಕುಸುಮ ಮಣಿಮಯ ತೇಜೋ ಮಾಧುರ್ಯ ಮೋಹನ ಕಲ್ಯಾಣಿ ಸ್ವರೂಪಿಣಿ ಸನಿದ ಸರಿಗ ದಪ ಮಗರೆ ಗ ಪದ ಪಾಮಗ ರಿ ಸನಿದ ಪದ ಸರಿಗ ರಿ ಸ ಪದ ಸನಿದ ಪಗ ಪದ ಪಾಮಗ ಸನಿದ ಪಮಗರೆ ಗ ಪ ಪಾಮಗ ಗನಿದ ಪ ಪಸ ಸಾನಿದ ದಗರಿ ಸ ದಗರಿ ಗ ಸಾನಿದ ಗದ ಪದ ಪಾಮಗ ದಗರೆ ಗ ಸಾನಿದ ಸನಿದ ಪಮಗರೆ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಧನ್ಯವಾದಗಳು. ಈಗ ಕ್ರಮ ಸಂಖ್ಯೆ 110. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕೆನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕೆನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕೆನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ
ಸೀರಿಯಲ್ ನಂಬರ್ 111 ಬಂದಿಲ್ಲ, ಈಗ 112 ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹರಿನಾಮವೇ ಚಂದ, ಹರಿನಾಮವೇ ಚಂದ. ಅದ ನಂಬಿಕೋ ಕಂದ, ಅದ ನಂಬಿಕೋ ಕಂದ, ಹರಿನಾಮವೇ ಹರಿನಾಮವೇ. ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು. ಆ ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು. ಮುಂದಿನ ಬದುಕು ಬಂದುರವೆನಿಸೋ, ಗುರಿ ಸಾಧಿಸೋ ಕಂದ, ಹರಿನಾಮವೇ ಹರಿನಾಮವೇ. ಮಣ್ಣಿನ ಹಾಗೆ ಮಾಗಿಸಿ ಮನವ ಚಿನ್ಮಯನೆಂಬೋ ನಾಮದ ಜಲವ, ಚಿನ್ಮಯನೆಂಬೋ ನಾಮದ ಜಲವ ಸೇರಿಸಿ ಬೆರೆಸಿ ಮುಕುತಿಯ ಗಳಿಸಿ ಸುಖಿಯಾಗೋ ನೀ ಕಂದ, ಹರಿನಾಮವೇ ಹರಿನಾಮವೇ. ಗೋವಿಂದ ಗೋವಿಂದ ಗೋವಿಂದನೆಂದು ಎಂದೆಂದು ನೀನೆಂದು ಆನಂದ ಹೊಂದು, ತಂದೆಯಂತೆ ಬಂದು ತಲೆ ಕಾವನಯ್ಯ ಬಂದು. ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪರಿವಾ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರಾತ್ಪರ ಹರಿ ವಿಠಲ, ಪರಾತ್ಪರ ವರ ವಿಠಲ ವಿಠಲ ವಿಠಲ. ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಹರಿ ವಿಠಲ, ವಿಠಲ 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 ವಿಠಲ. ಧನ್ಯವಾದ. ಧನ್ಯವಾದಗಳು ನಿಮಗೆ. ಈಗ ನಿಮ್ಮ ಮುಂದೆ ಕ್ರಮ ಸಂಖ್ಯೆ 113. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ, ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ, ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಪರಶಿವನಿಂದ ಫಲವನ್ನು ಪಡೆಯಲು ರಜತಾದ್ರಿಯಲ್ಲಿ ಕುಳಿತವನೇ, ತಂದೆ ತಾಯಿಗೆ ಸಮಾನ ದೈವವು ಇಲ್ಲಿನುತ ಬಲ ಪಡೆದವನೇ, ಜಾಣ ಷಣ್ಮುಖನ ಸೋದರನೇ, ಅತಿಶಯ ಮತಿಯ ಮಹಾತ್ಮನೇ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ, ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ.
ಉನ್ನತೋನ್ನತ ಮಹಿಮೆಯ ಪಡೆದು ಇಲಿಯ ಮೇಲೆ ನೀ ಕುಳಿತಿರುವೆ. ಪಂಚಭಕ್ಷ ಪರಮಾನಂದವಿರಲು ಮೋದಕ ಪ್ರಿಯನೇ ನೀನಾಗಿರುವೆ. ಭೂತ ಪ್ರೇತಗಳ ಶಿವಗಣಗೆಲ್ಲ ಅಧಿಪತಿ ನೀನೇ ಆಗಿರುವೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾ ಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಧನ್ಯವಾದಗಳು. ಕ್ರಮ ಸಂಖ್ಯೆ 114. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ಸಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ. ಹಲವು ಪಾಪಂಗಡ ಹತಗೊಳಿಸುವ ಮಂತ್ರ. ಹಲವು ಪಾಪಂಗಡ ಹತಗೊಳಿಸುವ ಮಂತ್ರ. ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ, ರಾಮ ಮಂತ್ರವ, ರಾಮ ಮಂತ್ರವ ಜಪಿಸೋ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಕ್ರಮ ಸಂಖ್ಯೆ 115 ಬರ್ತಾ ಇದ್ದಾರೆ. ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾಣಿಕೆನು ಯಾನ ಪತ್ತೊಂದು ಬರಡು. ಹೀರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾಣಿಕೆನು ಯಾನ ಪತ್ತೊಂದು ಬರಡು. ಎನ್ನ ಪನ್ಪಿನದಾದ ಸರುವಲ ಈರೆನವು, ಎನ್ನ ಪನ್ಪಿನದಾದ ಸರುವಲ ಈರೆನವು. ಎನ್ನವೆಂದದು ಅವೆನು ಯಾನೆಂಚ ಕೊರಡು, ಎನ್ನವೆಂದದು ಅವೆನು ಯಾನೆಂಚ ಕೊರಡು. ಹೀರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾಣಿಕೆನು ಯಾನ ಪತ್ತೊಂದು ಬರಡು. ಅರತರತ ಪುರ್ಪೊಳೆನು ಒಪ್ಸಾವೆ ಪನ್ನಾಗ, ಪುರ್ಪೊಳೆಗು ಬಣ್ಣ ಕಮ್ಮೆನ ಕೊರ್ತಿನಾರು. ತರ ತರತ ಪುರ್ಪೊಳೆನು ಒಪ್ಸಾವೆ ಪನ್ನಾಗ, ಪುರ್ಪೊಳೆಗು ಬಣ್ಣ ಕಮ್ಮೆನ ಕೊರ್ತಿನಾರು. ಹೊಸ ಪುರಂದೊಳೆನು ಒಪ್ಸಾವೆ ಪನ್ನಾಗ, ಅವೆಕು ರಸ ರುಚೀರು ದಿಂಜಾಯಿನಾರು.
ಹೊಸ ಕೊರ್ಲ ಪರ್ದೊಳಿನ ಒಪ್ಸಾವೆ ಪನ್ನಾಗ ಅವೆಕ ರಸ ರುಚಿಯಿರುದಿಂಜಾಯಿನಾರು ಈರೆ ಸಿರಿ ಪಾದ ದರ್ಶನ ಪನ್ನಾಗ ವಾ ಕಾಣಿಕೆನಯಾನ ಪತ್ತೊಂದು ಬರಡು. ಈಗ ಕ್ರಮ ಸಂಖ್ಯೆ 116 ನಿಮ್ಮ ಹಾಡನ್ನು ಪ್ರಸ್ತುತಪಡಿಸಬೇಕು. ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯ್ದ ಮಂತ್ರ ಶ್ರೀರಾಮ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ ಆಶಿತ ವತ್ಸಲ ಶ್ರೀರಾಮ. ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ. ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣಾ ಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀ ಮಂದಾರನೇ. ರಾಮ ಎಂಬುವ 2 ಅಕ್ಷರದ ಮಹಿಮೆಯ. ರಾಮ ಎಂಬುವ 2 ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ರಾಮ 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 ರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಪುನೀತರಾಗೋಣ ನಾವು ಪುನೀತರಾಗೋಣ. ಧನ್ಯವಾದಗಳು. ಕ್ರಮ ಸಂಖ್ಯೆ 117. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಬಬ ಭಂಗ ಬಿಡಿಸಿ ನಿನ ಡಿಂಗರಿಗನ ಮಾಡು ಅನಂಗ ಜನಕ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ. ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ. ಮೋದ ತೀರ್ಥ ಮತ ಚಿನ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸಹವಾಸದಿಂದಲೇ ದಿನ ದಿನ ಕಳೆದೆ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ
ಹೋಗುತ್ತಿದೆಯ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆಯ ಆಯುಷ್ಯ ಭಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ಭಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ನೀಗುವಂತ ಭವ ಭಯವ ಬಕುತಿ ವೈರಾಗ್ಯವೆಂಬುದಿಲ್ಲ ನೀಗುವಂತ ಭವ ಭಯವ ಬಕುತಿ ವೈರಾಗ್ಯವೆಂಬುದಿಲ್ಲ ಯೋಗಿ ವಂದ್ಯ ಗೋಪಾಲ ವಿಠಲ ಗೋಪಾಲ ವಿಠಲ 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 ಗೋಪಾಲ ವಿಠಲ ಯೋಗಿ ವಂದ್ಯ ಗೋಪಾಲ ವಿಠಲ ತಲೆ ಬಾಗಿ ನಿನ್ನನೆ ಬೇಡಿಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮಂಗಳಾಂಗ ಭವಭಂಗ ಬಿಡಿಸಿ ನಿನಡಿಂಗರಿಗನ ಮಾಡು ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಹೋಗುತ್ತಿದೆ ಆಯುಷ್ಯ ಕೃಷ್ಣ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 118 ಬಂದಿಲ್ಲ. ಈಗ 119 ನಿಮ್ಮ ಮುಂದೆ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬರಲಿದೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ ಇರುಳಲ್ಲೂ ನಿನ್ನ ಗುಣಗಾನ ಮಹದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನಿ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡೋ ಸ್ವಾಮಿ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ ಈ ದಾಸನ ಮೇಲೆ ಮುನಿಸೇತಕೆ ನೀ ಹರಸದ ಬದುಕು ನನಗೆ ತಕೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 120 ಬಂದಿಲ್ಲ. ಆದರೆ ಸೆಕೆಂಡ್ ಸ್ಲಾಟ್ನಲ್ಲಿದ್ದ 127 ಈಗ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 120 ಬಂದಿಲ್ಲ, 127. கொண்டாட்டோடு எங்கு சுகிப்புனாசே ஏழு ಸ್ವರತಾ ರಾಗೊಡು ಈರೇನು ಕಣ್ಣದ ಬಿಂಬೋಡು ನಿಲೆಯಾಲೆ ಈರೆ
பொருளுதவோருனோ தூயரே கொண்டாட்டோடு எங்கு சுகிபுனாசே ஏழு ಸ್ವರುತಾ ರಾಗೊಡು ಈರೇನು ಕಣ್ಣದ ಬಿಂಬೋಡು ನಿಲೆಯಾಲೆ ಈರೆ பொருளுதவோருனோ தூயரே ದೇವಿ ದೇವಿ ಜಗದೀಶ್ವರಿ ಅಪ್ಪೆ ರಾಜ ರಾಜೇಶ್ವರಿ ದೇವಿ ದೇವಿ ಜಗದೀಶ್ವರಿ ಅಪ್ಪೆ ರಾಜ ರಾಜೇಶ್ವರಿ ಪಲ್ಗುಣಿಸುವುದೇ ಬರಿ சார்பத்தியாயின சக்தினு பக்திடு மானாவே பல்குணி சுதேபரி சார்பத்தியாயின சக்தினு பக்திடு மானாவே அபயத பெப்புடு தற்குது தாங்குலே சபி பொருள பர்ந்துனு இறைக்கனத்தே அபயத பெப்புடு தற்குது தாங்குலே சபி பொருள பர்ந்துனு இறைக்கனத்தே எதே பூரா தூராண்டு ಎನ್ನಾ ಎತೆ ಪೂರಾ ದೂರಾಂಡು ಮತಿದಾಂತಿನ ಬದುಕುಗು ಗತಿಯೀರೇ ಅಪ್ಪೆ ಗತಿಯೀರೇ கொண்டாட்டோடு எங்கு சுகிபுனாசே ஏழு ಸ್ವರುತಾ ರಾಗೊಡು ಈರೇನು ಕಣ್ಣದ ಬಿಂಬೋಡು ನಿಲೆಯಾಲೆ ಈರೆ பொருளுதவோருனோ தூயரே ದೇವಿ ದೇವಿ ಜಗದೀಶ್ವರಿ ಅಪ್ಪೆ ರಾಜ ರಾಜೇಶ್ವರಿ ದೇವಿ ದೇವಿ ಜಗದೀಶ್ವರಿ ಅಪ್ಪೆ ರಾಜ ರಾಜೇಶ್ವರಿ. ಥ್ಯಾಂಕ್ ಯು. ಧನ್ಯವಾದಗಳು. ಮೊದಲ ಸ್ಲಾಟ್ನ ಎಲ್ಲ 15 ಸ್ಪರ್ಧಿಗಳಿಗೂ ಅಭಿನಂದನೆಗಳು. ಮೊದಲ ಸ್ಲಾಟ್ನ ಎಲ್ಲ ಸ್ಪರ್ಧಿಗಳು ಇದೀಗ ಹಾಡಿ ಮುಗಿಸಿದ್ದಾರೆ. ಪ್ರತಿಯೊಂದು ಪ್ರಯತ್ನವು ಪ್ರಶಂಸೆಗೆ ಅರ್ಹ. ಒಬ್ಬ ಸ್ಪರ್ಧೆಯ ಉತ್ಸಾಹವನ್ನು ಗೌರವಿಸುವ ಸಲುವಾಗಿ ಪಾಲ್ಗೊಳ್ಳುವಿಕೆ ಪ್ರಮಾಣ ಪತ್ರ ಹಾಗೂ ಪದಕವನ್ನು ವಿತರಿಸಲಾಗುತ್ತದೆ. ಈ ಗೌರವವನ್ನು ನೆರವೇರಿಸಲು ಕಲಾಮೃತ ತಂಡದ ಅಧ್ಯಕ್ಷರನ್ನು ಹಾಗೂ ನಮ್ಮ ತಂಡದ ಹಿರಿಯ ಸದಸ್ಯರಾದ ಶ್ರೀ ಉಮೇಶ್ ಶೆಣೈ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಡಾಕ್ಟರ್ ಸುಚಿತ್ರಾ ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಕಲಾಮೃತ ತಂಡಕ್ಕೆ ಸದಸ್ಯರಾಗಲು ಇಚ್ಛಿಸುವವರು ದಯಮಾಡಿ ಇವತ್ತೇ ನೋಂದಾಯಿಸಿಕೊಳ್ಳಿ. ಹೊರಗಡೆ ಅದಕ್ಕೆ ಬೇಕಾದ ಫಾರ್ಮ್ ಅನ್ನು ಇಟ್ಟಿದ್ದಾರೆ.
ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಡೀಲರ್ಶಿಪ್.